ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ರಾಮನಗರ ಫ್ರೆಂಡ್ಸ್ ನಾಡಾ-ಸೇನಾಪುರ ಇವರ ಆಶ್ರಯದಲ್ಲಿ ನಡೆದ ಬಾಲಕ ರಿಷಿಕ್ ಆಚಾರ್ಯ ಪಡುಕೋಣೆ ತಲಸ್ಸೇಮಿಯಾ ಕಾಯಿಲೆಯಿಂದ ಬಳಲ್ತಾ ಇದ್ದು ಚಿಕಿತ್ಸಾ ವೆಚ್ಚದ ಸಹಾಯಾರ್ಥವಾಗಿ 2 ದಿನಗಳ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡಿ ಒಟ್ಟು ಬಂದ ಹಣ ಸುಮಾರು 4,04,444 ರೂಪಾಯಿಗಳನ್ನು ರಿಷಿಕ್ ಆಚಾರ್ಯ ತಾಯಿಗೆ ಹಸ್ತಾಂತರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸತೀಶ್ ಕೆ ರಾಮನಗರ ವಹಿಸಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಾಲಕನ ಚಿಕಿತ್ಸೆಗೆ ಧನ ಸಹಾಯ ಮಾಡಿದ ದಾನಿಗಳನ್ನು ಸ್ಮರಿಸಿ ಅಭಿನಂದಿಸಿದರು. ಪಂದ್ಯಾಟದಲ್ಲಿ ನೀವು ಈವಾಗಲೇ ಹೇಳಿದ ಹಾಗೆ 4 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದ್ರೆ ಇದು ಈ ಪರಿಸರದಲ್ಲಿ ಸದ್ಯದಲ್ಲಿ ನಾನು ಕ್ರಿಕೆಟ್ ಪಂದ್ಯಾಟದಲ್ಲಿ ಇಷ್ಟೊಂದು ದೊಡ್ಡದ ಮೊತ್ತವನ್ನು ಕಲೆಕ್ಷನ್ ಮಾಡಿದ್ರು ಅಂತ ಹೇಳಿದ್ರೆ ನಂಬಲು ಅಸಾಧ್ಯವಾದಂತಹ ವಿಷಯ. ಈ ಕಾರ್ಯಕ್ರಮದಲ್ಲಿ ಕೀರ್ತಿ ಕಿರಣ್ ಡಿಸೋಜಾ, ಕೆನಡಿ ಪಿರೇರಾ, ಮುಖ್ಯ ಶಿಕ್ಷಕಿ ಸರಿತಾ ಪಾಯಸ್, ಗ್ರಾಮ ಪಂಚಾಯತ್ ಸದಸ್ಯರಾದ ಸುಧಾಕರ್ ಶೆಟ್ಟಿ, ಜಯ ಪೂಜಾರಿ, ಉದ್ಯಮಿ ಅಶೋಕ್ ಶೆಟ್ಟಿ, ಜೋಸೆಫ್ ಬಾರೋಸ್, ಡೇಜಿ ಬಾರೋಸ್, ಸಂತೋಷ್ ಡಿಸೋಜಾ, ಸತೀಶ್ ಬಡಾಬೈಲು, ರಾಮಚಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಕುಂದಾಪುರ.